ಇನ್ನು ಗೋವಿನ ಸಂಬಂಧಪಟ್ಟಾಗೆ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಘೋಷಣೆಯನ್ನು ಮಾಡಿದೆ. ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿ 14ನೇ ತಾರೀಕು ಇಡೀ ದೇಶದಲ್ಲಿ ಒಂದು ವಿದೇಶಿಯ ಆ ಹುಚ್ಚಾಟ ನಮ್ಮ ಅತ್ಯಂತ ಶ್ರೇಷ್ಠವಾದಂಥ ಪ್ರೇಮದ ಈ ಶಬ್ದವನ್ನ ಕಾಮಕ್ಕೆ ತಗೊಂಡು ಹೋಗಿ ವಿಕೃತಿ ಆಗ್ತಾ ಇರುವಂತ ಈ ವ್ಯಾಲೆಂಟೈನ್ಸ್ ಡೇ ವಿರುದ್ಧ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಮಾತಾ ಪಿತಾ ಪೂಜನ ಅಂತನ್ನುವಂಥದ್ದು ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ. ಫೆಬ್ರವರಿ 14ನೇ ತಾರೀಕು ಈಗ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಘೋಷಣೆ ಮಾಡಿದೆ. ಗೋ ಅಪ್ಪುಗೆ ಅಂತ ಹೇಳಿ, ಗೋವನ್ನ ಅಪ್ಪುಕೊಂಡು ನಮ್ಮ ಪ್ರೀತಿಯನ್ನು ತೋರಿಸಿ ಗೋ ರಕ್ಷಣೆ ಮಾಡಿ ಅಂತನ್ನುವಂಥದ್ದು ಒಂದು ಒಳ್ಳೆ ಘೋಷಣೆ ಮಾಡಿದೆ. ನಾವು ಅದನ್ನ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಕೌಡೆ ಅದಕ್ಕೇನೋ ಒಂದು ಅವರು ಇದು ಮಾಡಿದ್ದಾರೆ, ಗೋ ಅಪ್ಪುಗೆ ಅಂತ ಗೋವಿನ ಅಪ್ಪುಗೆ ಮಾಡಿ ಅದನ್ನು ಗೋ ರಕ್ಷಣೆ ಮಾಡಿ ಗೋವಿನ ಪ್ರೀತಿ ತೋರಿಸಿ ಈ ಪ್ರೇಮಿಗಳ ಹುಚ್ಚಾಟ ಬೇಡ ಅಂತನ್ನುವಂಥ ಒಂದು ಇದು ಹೇಳಿದ್ದು ಬಹಳ ಒಳ್ಳೆ ಇದನ್ನು. ಮತ್ತು ಈ ಕ್ಷೇತ್ರದಲ್ಲಿ ನಾವು ಎಲ್ಲ ನಮ್ಮ ಕಾರ್ಯಕರ್ತರು ಹಿರಿಯರೆಲ್ಲ ಒಟ್ಟಿಗೆ ಸೇರಿ 7 ಹೋಬಳಿಗಳಿದ್ದಾವೆ. 7 ಹೋಬಳಿಗಳಲ್ಲಿ ಒಂದು ಗೋಶಾಲೆ, ಸರ್ಕಾರಿ ಗೋಶಾಲೆಯನ್ನು ಬೃಹತ್ ಪ್ರಮಾಣದಲ್ಲಿ ಮಾಡುವಂಥದ್ದನ್ನು ನಾವು ನಿರ್ಧಾರ ಮಾಡಿದ್ದೀವಿ. ಅದರ ಮೂಲಕ ರೈತರು ವಯಸ್ಸಾದಂಥ ಅಥವಾ ಇನ್ನೇನೋ ಬೇರೆ ಬೇರೆ ಕಾರಣದಿಂದ ಕಸಾಯಿಖಾನೆಗೆ ಮಾರಾಟ ಮಾಡುವಂಥದ್ದನ್ನು ತಡೆಯೋಗೋಸ್ಕರ ನಾವು ಈ ಕ್ರಮವನ್ನು ತಗೊಳ್ಳುವಂಥದ್ದನ್ನು ನಿರ್ಧಾರ ಮಾಡಿದ್ದೀವಿ. ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಕಟುಕರಿಗೆ ಅದನ್ನು ಕೊಡಬಾರದು. ಈ ಸರ್ಕಾರಿ ಗೋಶಾಲೆಯಲ್ಲಿ ಅದನ್ನು ಒಪ್ಪಿಸಿದರೆ ಅವರಿಗೆ ಅವತ್ತಿನ ಸಂದರ್ಭದಲ್ಲಿ ಎಷ್ಟು ಕ್ರಯ ಇದೆ, ಎಷ್ಟು ಬೆಲೆ ಇದೆ, ಅಷ್ಟು ಅದನ್ನು ಕೊಡುವಂಥದ್ದನ್ನು ನಾವು ಮಾಡ್ತೀವಿ. ಗೋಕಳ್ಳತನ ಮಾಡುವಂಥದ್ದನ್ನು ಯಾರು ಮಾಡ್ತಾ ಇದ್ದಾರೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು. ಅವರ ಆ ಗೋಕಳ್ಳತನ ನಿಲ್ಲೋವರೆಗೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗ ಕಂಪ್ಲೇಂಟ್ ಕೊಟ್ಟರೂ ಕೂಡ ಸ್ವೀಕಾರ ಮಾಡಿಕೊಳ್ಳುವಂಥ ಸ್ಟೇಜ್ನಲ್ಲಿ ಇಲ್ಲ, ಕ್ರಮ ಇಲ್ಲ. ಈಗ ನಿರಂತರ ಗೋಕಳ್ಳತನ ಆಗ್ತಾ ಇದೆ. ಸೊ ನಾವು ಮುಂದಿನ ದಿನಗಳಲ್ಲಿ ಗೋಕಳ್ಳತನ ಅವ್ರು ಯಾರು ಮಾಡ್ತಾ ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇದರ ಜೊತೆಗೆ ಇತ್ತೀಚೆಗೆ ಗಂಟು ರೋಗ ಈ ಗೋವುಗಳ ವಂಶಕ್ಕೆ ಆಗ್ತಾ ಇರುವಂಥದ್ದು, ಅದರಿಂದ ಸಾವಾಗ್ತಾ ಇದೆ. ಸೊ ಆ ಗಂಟು ರೋಗಕ್ಕೆ ಸರಿಯಾದ ಸಮರ್ಪಕವಾದಂಥ ಔಷಧಿಯನ್ನು ಮತ್ತು ಗಂಟು ರೋಗದಿಂದ ಸಾವನ್ನಪ್ಪಿದಂಥ ಆ ಗೋವಿನ ಯಾರು ರೈತರಿದ್ದಾರೆ ಅವರಿಗೆ ಪರಿಹಾರವನ್ನು ಕೊಡುವಂಥ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ನಾನು ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದೀನಿ.